ಮುಂಬಯಿಯ ಗಂಜೋಲಿ ಶ್ರೀ ಮೂಕಾಂಬಿಕಾ ಕ್ಷೇತ್ರದಲ್ಲಿ 19ನೇ ವಾರ್ಷಿಕ ಮಹೋತ್ಸವದ ಅಂಗವಾಗಿ ಶ್ರೀದೇವರಿಗೆ ಮಹಾಪೂಜೆ, ಮಹಾರಂಗ ಪೂಜೆ, ಉತ್ಸವ ಬಲಿ, ಕಟ್ಟೆ ಪೂಜೆ, ಅವಭೃತ ಸ್ಥಾನ, ಜಲಕದ ಬಲಿ ನಡೆಯಿತು. ಶ್ರೀ ಕ್ಷೇತ್ರದ ತಂತ್ರಿ ವರ್ಯರಾದ ವಿದ್ವಾನ್ ರಾಮಚಂದ್ರ ಬಾಯಾರಿ ಕಾರ್ಕಳ ಹಾಗೂ ಶ್ರೀ ಕ್ಷೇತ್ರ ಪ್ರಧಾನ ಅರ್ಚಕ ಗುರುಪ್ರಸಾದ್ ಭಟ್ ರವರ ನೇತೃತ್ವದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ಫೆಬ್ರವರಿ 25ನೇ ಶುಕ್ರವಾರದಂದು ಸೂರ್ಯೋದಯಕ್ಕೆ ಕವಾಟ ಉದ್ಘಾಟನೆ, ತೈಲಾಭ್ಯಂಗ, ಪಂಚಾಮೃತ ಅಭಿಷೇಕ, ದೇವಿಗೆ 49 ಕಲಶಾಭಿಷೇಕ, ಸಹಸ್ರನಾಮಾಚರಣೆ ಪೂರ್ವಕ ಮಹಾಪೂಜೆ, ಉತ್ಸವ ಬಲಿ, ಪಲ್ಲ ಪೂಜೆ, ಮಧ್ಯಾಹ್ನ ಅನ್ನ ಸಂತರ್ಪಣೆ ನಡೆಯಿತು. ಶ್ರೀ ಮೂಕಾಂಬಿಕಾ ದೇವಾಲಯದ ಅಧ್ಯಕ್ಷ ಧರ್ಮದರ್ಶಿ ಅಣ್ಣಿ ಸಿ ಶೆಟ್ಟಿಯವರ ಮುಂದಾಳತ್ವದಲ್ಲಿ ಜರುಗಿತು. ಉಪಾಧ್ಯಕ್ಷರುಗಳಾದ ನಂದಿಕೂರು ಜಗದೀಶ್ ಶೆಟ್ಟಿ, ಕೆಎಂ ಶೆಟ್ಟಿ, ಪ್ರಧಾನ ಕಾರ್ಯದರ್ಶಿ, ಸಹ ಕಾರ್ಯದರ್ಶಿ, ಸಹ ಕೋಶಾಧಿಕಾರಿ ಸದಸ್ಯರು, ಮಹಿಳಾ ಮಂಡಳಿ ಸದಸ್ಯರು ಸಹಕರಿಸಿದರು. ಫೆಬ್ರವರಿ 27ರಂದು ನಡೆದ ಧಾರ್ಮಿಕ ಸಭೆಯಲ್ಲಿ ಭಕ್ತರನ್ನು ಉದ್ದೇಶಿಸಿ ಧರ್ಮದರ್ಶಿ ಅಣ್ಣಿ ಸಿ ಶೆಟ್ಟಿ ಹಾಗೂ ಅತಿಥಿ ಗಣ್ಯರು ಕೂಡಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಉದ್ಯಮಿ ಸಮಾಜ ಸೇವಕ ಕೆಡಿ ಶೆಟ್ಟಿ, ಕರ್ನಾಟಕ ಮಲ್ಲದ ಸಂಪಾದಕ ಚಂದ್ರಶೇಖರ ಪಲ್ಲೆತ್ತಾಡಿ, 27ನೇ ವರ್ಷಕ್ಕೆ ಶ್ರೀ ಶಬರಿಮಲೆ ಅಯ್ಯಪ್ಪ ಯಾತ್ರೆಗೈದ ಗುರುಸ್ವಾಮಿ ಪದ್ಮನಾಭ ಶೆಟ್ಟಿ, 19ನೇ ವರ್ಷದ ಶಬರಿಮಲೆ ಯಾತ್ರೆಗೈದ ಗುರುಸ್ವಾಮಿಗಳಾದ ಧರ್ಮೇಂದ್ರ ನಾಯಕ ಹಾಗೂ ಸತೀಶ್ ಎಸ್ ಪೂಜಾರಿಯವರನ್ನು ಶಾಲು ಹೊದಿಸಿ ಪೇಟೆ ತೊಡಿಸಿ ಪುಷ್ಪ ಸ್ಮರಣಿಕೆಯನ್ನು ನೀಡಿ ಸನ್ಮಾನಿಸಲಾಯಿತು. ನೆರಳು ಶ್ರೀ ಶನೀಶ್ವರ ಮಂದಿರದ ಅಧ್ಯಕ್ಷ ಧರ್ಮದರ್ಶಿ ರಮೇಶ್ ಎಂ ಪೂಜಾರಿ, ನೆರಳು ಶ್ರೀ ಮಹಾಗಣಪತಿ ದುರ್ಗಾದೇವಿ ಅಯ್ಯಪ್ಪ ಮಂದಿರದ ಕಾರ್ಯಾಧ್ಯಕ್ಷ ರವಿ ಆರ್ ಶೆಟ್ಟಿ, ನೆರಳು ಶ್ರೀ ಅಯ್ಯಪ್ಪ ಭಕ್ತವೃಂದ ಚಾರಿಟೇಬಲ್ ಟ್ರಸ್ಟ್ ಇದರ ಕಾರ್ಯಾಧ್ಯಕ್ಷ ಪ್ರಭಾಕರ ಎಸ್ ಹೆಗಡೆ, ಗಂಜೋಲಿ ಶ್ರೀ ಮೂಕಾಂಬಿಕಾ ಧರ್ಮಶಾಸ್ತ್ರ ಸೇವಾ ಸಂಸ್ಥಾ ಇದರ ಅಧ್ಯಕ್ಷ ಜಗದೀಶ್ ಶೆಟ್ಟಿ ಅತಿಥಿಗಳನ್ನು ಸ್ವಾಗತಿಸಿದರು. ವೇದಿಕೆಯಲ್ಲಿ ಹೋಟೆಲ್ ಫೆಡರೇಷನ್ ಆಫ್ ಮಹಾರಾಷ್ಟ್ರ ಇದರ ಗೌರವ ಪ್ರಧಾನ ಕಾರ್ಯದರ್ಶಿ ಶ್ಯಾಮಿನ್ ಶೆಟ್ಟಿ, ಸತೀಶ್ ಕ್ಯಾಟರರ್ಸ್ ಡೆಕೋರೇಟರ್ಸ್ ಮಾಲೀಕ ಸತೀಶ್ ಆರ್ ಶೆಟ್ಟಿ, ಉದ್ಯಮಿ ಮೋಹನ್ ಶೆಟ್ಟಿ ಮಜ್ಜಾರ್, ಮೋಹನ್ ಶೆಟ್ಟಿ ಹಾಗೂ ಕ್ಷೇತ್ರದ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಸಾಂಸ್ಥಿಕ ಕಾರ್ಯಕ್ರಮದ ಅಂಗವಾಗಿ ತಬಲ ವಾದನ, ಮಹಿಳಾ ಸಂಸ್ಥೆಯಿಂದ ನೃತ್ಯ ಕಾರ್ಯಕ್ರಮ, ಶ್ರೀ ಗೀತಾಂಬಿಕಾ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿ ಇವರಿಂದ ಕೋಟಿ ಚೆನ್ನಯ್ಯ ಯಕ್ಷಗಾನ ಬಯಲಾಟ ಜರುಗಿತು.
ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆಯಿನ ಕರ್ನಾಟಕ ಮಲ್ಲ ನೆತ್ತ ಸಂಪಾದಕರು ಚಂದ್ರಶೇಖರ್ ಪಾಲತಾಡಿ ಮೊಗಲು ನಂಗೊಂದು ಭಾರಿ ಹೆಮ್ಮೆದ ವಿಷಯ ನಮ್ಮ ಗೆಲೆಗೆ 2 ಜನಕ್ಕೆ ಮುಲ್ಪ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿರಂದು ಬಂಪಿನ ಆ ಅಗಲೇನೆ ಮೂಲ ಈ ಅಪ್ಪನ ಸನ್ನಿಧಿಡ್ ಗೌರವ ಮಲ್ಪನ ನಮ್ಮ ಮಾತೇರ್ನ ಧರ್ಮ ಅಂಚ ಅಗಲೆ ಅಗುಲ್ಲ ದಯದಿದ ವೇದಿಕೆ ಬರೋಡು ಅಂಚನೆ ಪ್ರಸಿದ್ಧ ಉದ್ಯಮಿ ನಮ್ಮ ಮಾತೇರ್ನ ಹಿತೈಷಿಯನ ಕಿಶೋರ್ ಶೆಟ್ಟಿ ಅಂಚನೆ ನಮ್ಮ ಮೂಕಾಂಬಿಕಾ ಧರ್ಮಶಾಸ್ತ್ರ ಸೇವಾ ಸಂಸ್ಥೆದ ಗುರುಸ್ವಾಮಿ 27 ವರ್ಷ ಮಾಲೆ ಪಾಡ್ದ ಶಬರಿಯಾತ್ರೆ ಮಲ್ದಿನ ಅರ್ನ ಸನ್ಮಾನ ಕಾರಣಂತೋಡು ಬಾಕಿ ಉರಿಯೊಂದೇ ಬತ್ತದ ಐಕ್ ಇನಿ ದಿನ ನಿಗದಿ ಆತಂದೆ ಆರ್ಲ ವೇದಿಕೆ ಬರೋಡು ಅಂಜನೆ ಧರ್ಮಶಾಸ್ತ್ರ ಸೇವಾ ಸಂಸ್ಥೆದ ನನರಡ್ಡೆ ಸ್ವಾಮಿಲಾಯನ ಧರ್ಮೇಂದ್ರ ಡಿ ನಾಯಕ್ ಸ್ವಾಮಿ ಬೊಕ್ಕ ಸತೀಶ್ ಎಸ್ ಪೂಜಾರಿ ಸ್ವಾಮಿ ಮೊಗಲ್ಲ ದಯದೈದು ವೇದಿಕೆ ಬತ್ತದ ಆಸನ ಸ್ವೀಕಾರ ಮಲ್ಪಡು ಮೊಗಲೇ ಮಾತೆರನ ನಮ್ಮ ಉಪಾಧ್ಯಕ್ಷರಾಯನ ಜಗದೀಶ್ ಶೆಟ್ಟಿ ನಂದಿಕೋರು ಉಪಾಧ್ಯಕ್ಷರಾಯನ KM ಶೆಟ್ರು ಅಂಜನೆ ಜತೆ ಕಾರ್ಯದರ್ಶಿ ಭಾಸ್ಕರ್ ಎಂ ಶೆಟ್ಟಿ ತಾಲಿಪಾಡಿ ಗೊತ್ತು ಕೋಶಾಧಿಕಾರಿ ಮಾತೆರಣ್ಣ ವೇದಿಕೆಗೆ ಲೆತ್ತೊಂಬರೊಡೊಂದು ಯಾನಗಳ್ದ ವಿನಂತಿ ಮಲ್ತೊಂದುಲ್ಲೆ ಮೂಷಿಕ ವಾಹನ ಮೋದಕ ಹಸ್ತ ಚಾಮರ ಕರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ಪಾದ ನಮಸ್ತೆ 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 ನಮಃ ಶರಣು ಶರಣಯ್ಯ ಶರಣು ಬೆಣಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ನಿನ್ನ ನಂಬಿದ ಜನಕ್ಕೆ ಹುದಯ್ಯ ಎಲ್ಲ ಸುಖ ತಂದೆ ಕಾಯೋ ನಮ್ಮ ಕರಿಮುಖ ಶರಣು ಶರಣಯ್ಯ ಶರಣು ಬೆಣಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. 2021 ಅಪ್ಪೆ ಮೂಕಾಂಬಿ ದೇವಿನ ಸ್ಮರಣೆ ಮಲ್ತೊಂದು 14ನೇ ವರ್ಷದ ವಾರ್ಷಿಕ ಮಹೋತ್ಸವದ ಒಂದು ಸುಸಂದರ್ಭ ಸಭಾ ಕಾರ್ಯಕ್ರಮ ಐತ ಒಟ್ಟಿಗೂ ಧಾರ್ಮಿಕ ಸಭೆ ಪ್ರಥಮವಾದ ಇನಿ ವೇದಿಕೆಡಿತ್ತಿನ ಶ್ರೀ ಶನೀಶ್ವರ ಸೇವಾ ಸಮಿತಿದ ನೆರೂಲ್ ನೆತ್ತ ಅಧ್ಯಕ್ಷರಾಯನ ಧರ್ಮದರ್ಶಿ ರಮೇಶ್ ಎಂ ಪೂಜಾರ್ಲು ಬತ್ತದುಲ್ಲೆರು ಅರೇನು ಗೌರವ ಮಲ್ಪಡೊಂದು ಯಾನ ನಮ್ಮ ದೇವಸ್ಥಾನದ ಧರ್ಮದರ್ಶಿ ಆಯನ ಅನ್ನಿಸಿ ಶೆಟ್ಟಡೆ ಅನ್ನ ವಿನಂತಿ ಮಲ್ತೊಂದುಲ್ಲೆ. ಧನ್ಯವಾದ. ಅಂಜನೆ ನವೆಂಬರ್ದ ಮೂಜನೇ ದೇವಸ್ಥಾನ ಅವು ಗಣಪತಿ ಅಯ್ಯಪ್ಪ ದುರ್ಗಾದೇವಿ ಕ್ಷೇತ್ರ ದುಂಬು ನಮ್ಮ ರಡ್ಡು ಕಣ್ಣನ್ನು ಬನವತ್ತ ಮೂಕಾಂಬಿಕೆ ಬೊಕ್ಕ ಶನೀಶ್ವರ ಮಂದಿರ ಐಗಿತ್ತೆ ಮೂಜನೇ ಕಣ್ಣಾದ ನಮ್ಮ ದುರ್ಗಾದೇವಿ ಅಯ್ಯಪ್ಪ ಕ್ಷೇತ್ರ ಆತಂದ್ರೆ ಅಲ್ತ ಕಾರ್ಯಾಧ್ಯಕ್ಷರಾಯನ ಉದ್ಯಮಿ ಶ್ರೀ ರವಿ ಆರ್ ಶೆಟ್ಟಿ ಮೇರು ಬತ್ತದುಲ್ಲೆರು ಅರೆನ್ಲ ಗೌರವ ಮಲ್ಪಡೊಂದು ನಮ್ಮ ಉಪಾಧ್ಯಕ್ಷರಾಯನ ನಂದಿಕೂರು ಜಗದೀಶ್ ಶೆಟ್ಟಡ ಯಾನ ವಿನಂತಿ ಮಲ್ತೊಂದುಲ್ಲೆ. ಅವೇ ಪ್ರಕಾರ ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ಅಯ್ಯಪ್ಪ ಭಕ್ತವೃಂದ ಟ್ರಸ್ಟ್ ನೆರೂಲ್ ನೆತ್ತ ಕಾರ್ಯಾಧ್ಯಕ್ಷರಾಯನ ನಮ್ಮ ಸಂಸದಾರೆ ಪ್ರಭಾಕರ್ ಹೆಗ್ಡೇರು ಬತ್ತದುಲ್ಲೆರು ಅರೇನು ಗೌರವ ಮಲ್ಪರೆ ನಮ್ಮ ಉಪಾಧ್ಯಕ್ಷರಾಯನ KM ಶೆಟ್ಟಿಡ ಯಾನ ವಿನಂತಿ ಮಲ್ತೊಂದುಲ್ಲೆ. ನಮ್ಮ ದೇವಸ್ಥಾನೋಡು ಕರಿನ 15 ವರ್ಷದಿಂಚಿ ಬೋಡ್ತಿನ ಡೆಕೋರೇಷನ್ ಬೋಡ್ತಿನ ಕ್ಯಾಟ್ರಿಂಗ್ ಮಲ್ತದು ನಂಗೆ ಈ ಪೊರ್ಲುದ ವಾತಾವರಣವನ್ನು ನಿರ್ಮಿಸಾದ ಕೊರೊಂದುತ್ತದು ನಮ್ಮ ಮಾತೇರ್ನ ಪ್ರೀತಿ ಪಾತ್ರರಾಯನ ಸತೀಶ್ ಆರ್ ಶೆಟ್ಟಿ ಮೇರೇನು ನಮ್ಮ ಜತೆ ಕಾರ್ಯದರ್ಶಿ ಆಯನ ತಾಳಿಪಾಡಿ ಗೊತ್ತು ಭಾಸ್ಕರ್ ಎಂ ಶೆಟ್ರು ದೇವಸ್ಥಾನದ ಹಿತೈಷಿ
ನಮ್ಮ ದೇವಸ್ಥಾನ ಕಟ್ಟು ನೆಡ್ದು ಇದ ಮುಟಲ ಉವೇ ಒಂಜಿ ಕಾರ್ಯಕ್ರಮ ಆಡು ಐಕ್ ಭಾಗವಹಿಸಾದ ಬೋಡ್ತಿನ ದೇಣಿಗೆಯನ್ನು ಕೊರ್ದು ಕಲಾ ಪೋಷಕರು ಕಲಾ ಅಭಿಮಾನಿ ಅತ್ತ ಅಂದ ದೈವ ಭಕ್ತರು ಪ್ರಸಿದ್ಧ ಹೋಟೆಲ್ ಉದ್ಯಮಿ ಅಂಚನೆ ಹೋಟೆಲ್ ಫೆಡರೇಷನ್ ಆಫ್ ಮಹಾರಾಷ್ಟ್ರ ಜನರಲ್ ಸೆಕ್ರೆಟರಿ ಆದಿತ್ತಿನ ಶ್ಯಾಮ್ ಎನ್ ಶೆಟ್ರು ಅರೇನು ನಮ್ಮ ಕೋಶಾಧಿಕಾರಿ ಆಯ್ನ ಶೇಖರ್ ದೇವಾಡಿಗೇರು ಶಾಲ ಬಿದ್ದದ ಸ್ಮರಣಿಕೆ ಕೋರ್ದು ಬಂಟರ್ ಸಂಘ ಮುಂಬೈ ನೆತ್ತ ನವಿ ಮುಂಬೈ ರೀಜನ್ದ ಸ್ಪೋರ್ಟ್ಸ್ ಚೇರ್ಮನ್ ನಮ್ಮ ದೇವಸ್ಥಾನದ ಹಿತೈಷಿ ಕೊಡುಗೈದಾನಿ ಸುರೇಶ್ ಶೆಟ್ಟಿ ಮಾಪೆ ಮೇರೇನೆ ನಮ್ಮ ಜತೆ ಕೋಶಾಧಿಕಾರಿ ದೆಪ್ಪಣಿಗುತ್ತು ಚಂದ್ರ ಶೆಟ್ರು ಗೌರವಿಸೋಡು ನಾನು ವಿನಂತಿ. ಹೋಟೆಲ್ ಉದ್ಯಮಿ ಯುವ ಉದ್ಯಮಿ ನಮ್ಮ ಉವೇ ಕಾರ್ಯಕ್ರಮ ಆನಂದಂಡಲ ನಂಗೆ ಕೈ ಜೋಡಿಸಾದ ಸಾಕಾರ ಮಲ್ತಂದು ಬರೋದಿತ್ತಿನ ಮೋಹನ್ ಶೆಟ್ಟಿ ಮಜ್ಜಾರ್ ಮೇರೇನೆ ನಮ್ಮ ಸಂತೋಷಿ ಮಾತಾ ದೇವಾಲಯ ಟ್ರಸ್ಟ್ದ ಕಮಿಟಿ ಮೆಂಬರ್ ವಿಶ್ವನಾಥ್ ಶೆಟ್ರು ಬರ್ತದೆ. ನವಿ ಮುಂಬೈಡ್ ಪ್ರಸಿದ್ಧಿ ಪಡೆಯಿನ ಹೋಟೆಲ್ ಉದ್ಯಮಿ ನಮ್ಮ ಮಾತೇರ್ನಲ ಹಿತೈಷಿ ದೇವಸ್ಥಾನದ ಉವೇ ಕಾರ್ಯಕ್ರಮ ವಾರ್ಡ್ ಏಪಲ ಇಜ್ಜಿಯಿಂದ ಪನಂದಿನ ಕೊಡುಗೈದಾನಿ ಅತಿಥಿ ಪಂಪಿನ ಹಿಡಿದು ನಮ್ಮ ದೇವಸ್ಥಾನದವೇ ಶ್ರೀ ಮೂಕಾಂಬಿಕಾ ಚಾರಿಟೇಬಲ್ ಮಂಡಲದ ಕಮಿಟಿ ಮೆಂಬರ್ ಅಂಡಲ ಆರು ಇನಿಯಂಜಿ ಉದ್ಯಮಿ ಆದ ನಮ್ಮೊಟ್ಟಿಗೂ ಅತಿಥಿರ ರೂಪಡುಲ್ಲೇರು ಅಂಚಾದ ಅರೆನ್ನ ಗೌರವಿಸೋನ ನಮ್ಮ ಕರ್ತವ್ಯ ಅಂಚ ಸಂತೋಷ್ ಆರ್ ಶೆಟ್ಟಿ ಪ್ರೈವೇಟ್ ಲಿಮಿಟೆಡ್ ನೆತ್ತ CMD ನಮ್ಮ ದೇವಸ್ಥಾನ ಕಟ್ಟು ನೇಡ್ದು ಇದ ಮುಟಲ ನಮ್ಮ ಬೇರಿಸಾಯದ ಬರೋನಿತ್ತಿನ ಶ್ರೀ ಕುಸುಮೋದರ್ ಡಿ ಶೆಟ್ಟಿ ಬೊಕ್ಕಾರ್ನ ಧರ್ಮಪತ್ನಿ ಬತ್ತದ ಇನಿ ಈ ಅಪ್ಪನ ಸನ್ನಿಧಿಡು ಕೊರ್ಪಿನ ಈ ಒಂಜಿ ಸನ್ಮಾನನು ಅಪ್ಪನ ಪ್ರಸಾದ ರೂಪೋಡು ಸ್ವೀಕಾರ ಮಲ್ಪೊಡು ನಾನರಡ ವಿನಂತಿ ಮಲ್ಪೊಡು. ಇದರ 19ನೇ ವಾರ್ಷಿಕ ಮಹೋತ್ಸವದ ಅಂಗವಾಗಿ ದಿನಾಂಕ 27/7/2022 ರವಿವಾರದಂದು ಆಯೋಜಿಸಲಾದ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ 2020 ಇವರಿಗೆ ಸಾಮಾಜಿಕ ರಂಗದಲ್ಲಿ ಅವರ ಗಣನೀಯ ಸೇವೆಗಾಗಿ ಅರ್ಪಿಸುವ ಸನ್ಮಾನ ಪತ್ರ. ಶ್ರೀಯುತರೇ, ಬಂಟ್ವಾಳ ಚೆಲ್ಲಡ್ಕ ಕೀರ್ತಿಶೇಷ ಶ್ರೀ ದೇರಣ್ಣ ಶೆಟ್ಟಿ ಹಾಗೂ ಬಂಟ್ವಾಳ ಚೆಲ್ಲಡ್ಕ ಗುತ್ತು ಕೀರ್ತಿಶೇಷ ಶ್ರೀಮತಿ ಭವಾನಿ ದೇರಣ್ಣ ಶೆಟ್ಟಿ ದಂಪತಿಗಳ ಸುಪುತ್ರನಾಗಿ ಜನಿಸಿದ ತಾವುಗಳು ತಮ್ಮ ಪ್ರಾಥಮಿಕ ಮತ್ತು ಮಾಧ್ಯಮಿಕ ವಿದ್ಯಾಭ್ಯಾಸವನ್ನು ತವರೂರಲ್ಲಿ ಪೂರೈಸಿ ಮುಂಬೈ ವಿಶ್ವವಿದ್ಯಾಲಯದಿಂದ BCom ಪದವೀಧರರಾಗಿ ಹೊರಹೊಮ್ಮಿದಿರಿ. ಪ್ರತಿಷ್ಠಿತ ಉದ್ಯಮಿಗಳೇ, ಮೆಸರ್ಸ್ ಮೆಡ್ಕಾಮ್ ಆ್ಯಂಡ್ ಹಾರ್ಕಿನ್ಸನ್ ಪ್ರೈವೇಟ್ ಲಿಮಿಟೆಡ್ ಶಿಪ್ಪಿಂಗ್ ಕಂಪನಿಯಲ್ಲಿ 12 ವರ್ಷಗಳ ಸುದೀರ್ಘ ಸೇವೆಯನ್ನು ಸಲ್ಲಿಸಿದ ತಾವು 1991ರಿಂದ ಮೆಸರ್ಸ್ ಟ್ರಾನ್ಸ್ವರ್ಲ್ಡ್ ಗ್ರೂಪ್ ಆಫ್ ಕಂಪನಿಯಲ್ಲಿ ಪ್ರತಿಷ್ಠಿತ ಎಕ್ಸಿಕ್ಯೂಟಿವ್ ಜನರಲ್ ಮ್ಯಾನೇಜರ್ ಹುದ್ದೆಯ ಮೂಲಕ 16 ವರ್ಷಗಳ ಸೇವೆಯನ್ನು ಸಲ್ಲಿಸಿದಿರಿ. ತಾವುಗಳು ತಮ್ಮ ಪ್ರತಿಭೆ ಕೇವಲ ತಾನು ಹಾಗೂ ತನ್ನ ಪರಿವಾರಕ್ಕಾಗಿ ಸೀಮಿತವಾಗಿರಿಸದೆ ತನ್ನಿಂದಾಗಿ ಇನ್ನೂ ಹಲವು ಮನೆಗಳ ದೀಪವಾಗಬೇಕೆಂಬ ಸದುದ್ದೇಶದಿಂದ 2007ನೇ ಇಸವಿಯಲ್ಲಿ ತನ್ನ ಪೂಜ್ಯ ಮಾತೆಯಾದ ಶ್ರೀಮತಿ ಭವಾನಿ ದೇರಣ್ಣ ಶೆಟ್ಟಿಯವರ ಹೆಸರಿನಲ್ಲಿ ಭವಾನಿ ಶಿಪ್ಪಿಂಗ್ ಸರ್ವೀಸಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಯನ್ನು ಪ್ರಾರಂಭಿಸಿದಿರಿ. ಮಾತೆ ಭವಾನಿಯ ಆಶೀರ್ವಾದ ಹಾಗೂ ತಮ್ಮ ಹಿತೈಷಿಗಳ ಆಶೀರ್ವಾದದಿಂದ ಇಂದು ಭವಾನಿ ಶಿಪ್ಪಿಂಗ್ ಸರ್ವೀಸಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಎನ್ನಲು ನಮಗೆ ಅಭಿಮಾನ. ತಾನು ಬೆಳೆದು ಅನ್ಯರಿಗೆ ನೆರಳು ಹಾಗೂ ಫಲವನ್ನು ನೀಡುವ ಮರದಂತೆ ಅದೆಷ್ಟೋ ಜನರಿಗೆ ಉದ್ಯೋಗವನ್ನು ನೀಡಿ ಅವರ ಮನೆಗೆ ನಂದಾದೀಪವಾದಿರಿ. ತಾವುಗಳು ಉದ್ಯಮ ಕ್ಷೇತ್ರದಲ್ಲಿ ಸಾಧಿಸಿದ ದಾಖಲೆ ಅಪರಿಮಿತ. ಅವುಗಳಲ್ಲಿ ಕೆಲವೊಂದು ಉದಾಹರಣೆಗಳಾದ 2006ರ ಶಿಪ್ಪಿಂಗ್ ನೊಬೆಲ್ ಪ್ರಶಸ್ತಿ, 2011ರ ಸ್ವಸ್ತಿ ಶ್ರೀ ರಾಜ್ಯ ಪ್ರಶಸ್ತಿ, ಮುಂಬೈ ಬಂಟರ್ ಸಂಘದಲ್ಲಿನ ವಿವಿಧ ಹುದ್ದೆಗಳನ್ನು ಅಲಂಕರಿಸುವ ತಮಗೆ ದಕ್ಕಿರುವ ಸುಮಾರು 7 ಚಿನ್ನದ ಪದಕಗಳು, ಶಿಪ್ಪಿಂಗ್ ಎಕ್ಸಿಮ್ ಇಂಡಿಯಾ ಪತ್ರಿಕೆಯ ಅತಿ ಶೀಘ್ರ ಅಭಿವೃದ್ಧಿ ಹೊಂದಿದ ಸಂಸ್ಥೆ ಇಂಡಿಯನ್ ಮೆರಿಟ್ರಾಮ್ಸ್ ಪ್ರಶಸ್ತಿ, ಲಾಜಿಸ್ಟಿಕ್ ಪ್ರೊಫೆಷನಲ್ ಆಫ್ ದ ಇಯರ್
ಹಾಗೂ ಭಾರತ ಸರ್ಕಾರದ ಅಭಿವೃದ್ಧಿಶೀಲ ಕಂಪನಿ ಪ್ರಶಸ್ತಿಗಳು ಪ್ರಮುಖವಾಗಿವೆ. ಸಮಾಜ ಸೇವಕ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರೆ. ಬಾಲ್ಯದಿಂದಲೇ ಸಮಾಜ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡ ತಾವುಗಳು ಉದ್ಯೋಗದಲ್ಲಿರುವಾಗಲೂ ಉತ್ತಮ ದಾನಿಯಾಗಿದ್ದು, ಉದ್ಯಮ ಸ್ಥಾಪಿಸಿದಂದಿನಿಂದ ತುಳು ಕನ್ನಡಿಗರ ಅಗ್ರಮಾನ್ಯ ಮಹಾದಾನಿ ಎಂದೇ ಪ್ರತೀತಿಯಲ್ಲಿರುವಿರಿ. ಪೂತಡೆ ಪೂತೈಸಲು ಎಂಬ ತಮ್ಮ ವಾಕ್ಯವು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ದುಡಿಮೆಯ ಅಂಶವನ್ನು ಸಮಾಜಕ್ಕಾಗಿ ವಿನಿಯೋಗಿಸಲು ಪ್ರೇರೇಪಿಸುತ್ತದೆ. ಅದೆಷ್ಟೋ ಹೆಣ್ಮಕ್ಕಳ ವಿವಾಹದ ಖರ್ಚಿಗೆ ಸಹಕರಿಸಿ ಅವರ ತಾಯಿ ತಂದೆಯರ ಕಣ್ಣೀರು ಒರೆಸಿದ ತಾವುಗಳು ಶೈಕ್ಷಣಿಕ ಹಾಗೂ ವೈದ್ಯಕೀಯ ನೆರವನ್ನು ಸದಾ ನೀಡುತ್ತಿರುವಿರಿ. ತಮ್ಮ ಸಮಾಜ ಸೇವಾ ಸಂಸ್ಥೆ ಭವಾನಿ ಫೌಂಡೇಶನ್ ಟ್ರಸ್ಟ್ ಸಂಸ್ಥೆಯ ಮುಖಾಂತರ ಮಹಾರಾಷ್ಟ್ರದ ಅತಿ ಹಿಂದುಳಿದ ಕ್ಷೇತ್ರಗಳಲ್ಲಿ ಶಾಲೆಗಳನ್ನು ಕಟ್ಟಿ ಅಲ್ಲಿ ಧರ್ಮಾರ್ಥವಾಗಿ ಶಿಕ್ಷಣವನ್ನು ನೀಡುತ್ತಿರುವಿರಿ. ಈ ಸಂಸ್ಥೆಯ ಮುಖಾಂತರ ರಕ್ತದಾನ ಶಿಬಿರಗಳನ್ನು ಆಯೋಜಿಸಿ ಕೊರೋನಾ ಸಂದರ್ಭದಲ್ಲಿ ತಾವು ನೀಡಿದ ಸೇವೆ ತಮ್ಮನ್ನು ನಿಜ ರೂಪದಲ್ಲಿ ಕೊರೋನಾ ವಾರಿಯರ್ ಎಂದು ಪ್ರತಿಬಿಂಬಿಸುತ್ತದೆ. ಇಂಥ ಅನೇಕ ಸೇವಾ ಕಾರ್ಯಗಳನ್ನು ಪರಿಗಣಿಸಿ ತಮಗೆ ಕರ್ನಾಟಕ ಸರ್ಕಾರ ನೀಡಿದ ರಾಜ್ಯೋತ್ಸವ ಪ್ರಶಸ್ತಿ ನಿಜವಾಗಿಯೂ ಶ್ಲಾಘನೀಯ. ನಿಮ್ಮ ಮುಂದಿನ ಯೋಜನೆಯಾದ ವೈದ್ಯಕೀಯ ಆಸ್ಪತ್ರೆಗೆ ಮಾತೆ ಮೂಕಾಂಬಿಕೆಯ ಸದಾ ಅನುಗ್ರಹವಿರಲಿ ಎಂದು ಹಾರೈಸುತ್ತೇವೆ. ತಾವು ತಮ್ಮ ಧರ್ಮಪತ್ನಿ ಸರಿತಾ ಕೆ ಶೆಟ್ಟಿ, ಮಗ ದೀಕ್ಷಿತ್ ಶೆಟ್ಟಿ, ಪುತ್ರಿ ಶಿಖಾ ಶೆಟ್ಟಿ, ಸೊಸೆ ಪ್ರಿಯಾಂಕಾ ಜೆ ಶೆಟ್ಟಿ ಹಾಗೂ ಅಳಿಯ ಡಾಕ್ಟರ್ ಪ್ರಜ್ವೀತ್ ಶೆಟ್ಟಿಯವರೊಂದಿಗಿನ ಸುಖ ಸಂಸಾರದ ಸವಿಯನ್ನು ಜೀವನ ಪರ್ಯಂತ ಸವಿಯಿರಿ ಎಂದು ಹಾರೈಸುವೆವು. ಧರ್ಮದರ್ಶಿ ಶ್ರೀ ಅನೀಸಿ ಶೆಟ್ಟಿ, ಪ್ರೆಸಿಡೆಂಟ್, ಶ್ರೀ ಜಗದೀಶ್ ಶೆಟ್ಟಿ ನಂದಿಕೂರ್, ವೈಸ್ ಪ್ರೆಸಿಡೆಂಟ್, ಶ್ರೀ ಕೆ.ಎಂ. ಶೆಟ್ಟಿ, ವೈಸ್ ಪ್ರೆಸಿಡೆಂಟ್, ಶ್ರೀ ಸುರೇಶ್ ಎಸ್ ಕೋಟ್ಯನ್, ಹಾನರರಿ ಜನರಲ್ ಸೆಕ್ರೆಟರಿ, ಶ್ರೀ ಶೇಖರ್ ಎನ್ ದೇವಡಿಗ, ಹಾನರರಿ ಟ್ರೆಸರರ್, ಆ್ಯಂಡ್ ಆಲ್ ಕಮಿಟಿ ಮೆಂಬರ್ಸ್, ಶ್ರೀ ಮೂಕಾಂಬಿಕಾ ದೇವಾಲಯ ಗನ್ಸೋಲಿ. ಸ್ಥಳ ಶ್ರೀ ಮೂಕಾಂಬಿಕಾ ದೇವಸ್ಥಾನ ಗನ್ಸೋಲಿ. ಏಪಲ ಒವೇ ಒಂಜಿ ಕಾರ್ಯಕ್ರಮ ಆನಂದಾಂಡಲ ಕರ್ನಾಟಕ ಮಲ್ನಾಡು ಪತ್ರಿಕೆಡ್ ಬರಡುಂದಾಂಡ ಐಕ್ ಮೂಲ ಕಾರಣ ಎನ್ನ ಚಂದ್ರಶೇಖರ್ ಪಾಲತ್ತಾಡಿ ಬೊಕ್ಕ ನವೀನ್ ಇನ್ನ ಅಂಚಿನ ಪಾಲತ್ತಾಡಿಗೆ ಈ ವರ್ಷದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ತೆಗೆದಿನ ಬಂದ್ರೆ ನಂಗೆ ಭಾರಿ ಖುಷಿಯ ಒಂದುಂಡು. ಅಪ್ಪನ ಪ್ರಸಾದ ರೂಪುಡಿ ಯಾರಿನ ಗೌರವ ಸಂದುಲ್ಲ ಅರ್ನ ಧರ್ಮಪತ್ನಿ ಮೂಕಾಂಬಿಕಾ ದೇವಾಲಯ ಗನ್ಸೋಲಿ ಇದರ 19ನೇ ವಾರ್ಷಿಕ ಮಹೋತ್ಸವದ ಅಂಗವಾಗಿ ದಿನಾಂಕ 27/2/2022 ರವಿವಾರದಂದು ಆಯೋಜಿಸಲಾದ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಶ್ರೀ ಚಂದ್ರಶೇಖರ ಪಾಲೆತ್ತಾಡಿ ಇವರಿಗೆ ಅಭಿನಂದನಾ ಪೂರ್ವಕವಾಗಿ ಅರ್ಪಿಸುವ ಸನ್ಮಾನ ಪತ್ರ. ಶ್ರೀಯುತರೇ, ಮಂಗಳೂರು ವಿಶ್ವವಿದ್ಯಾಲಯದಿಂದ ರಾಜ್ಯಶಾಸ್ತ್ರ MA ಪದವೀಧರರಾಗಿರುವ ತಾವು ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಬಜತ್ತೂರು ಗ್ರಾಮದವರು. ಸ್ವಲ್ಪ ಸಮಯ ಉಪನ್ಯಾಸಕರಾಗಿದ್ದು ಅನಂತರ ಹೊಸದಿಗಂತ, ಮಂಗಳೂರು ಮಿತ್ರ ದೈನಿಕಗಳಲ್ಲಿ ಸಂಪಾದಕೀಯ ಬಳಗದಲ್ಲಿದ್ದು 1992ರಲ್ಲಿ ಮುಂಬೈಗೆ ಬಂದು ಮುಂಬೈ ಕನ್ನಡಿಗರ ಧ್ವನಿ, ಕರ್ನಾಟಕ ಮಲ್ಲ ದೈನಿಕವನ್ನು ಸೇರಿಕೊಂಡಿರಿ. ಸನ್ಮಾನ್ಯರೇ, 2017ರಲ್ಲಿ ಸ್ವಸ್ತಿಕ್ ಫ್ರೆಂಡ್ಸ್ ಕ್ಲಬ್ನ ಅಬ್ಬಕ್ಕ ಪ್ರಶಸ್ತಿ, 2019ರಲ್ಲಿ ವಡ್ಡರಸೆ ರಘುರಾಮ ಶೆಟ್ಟಿ ಪತ್ರಿಕೋದ್ಯಮ ಪ್ರಶಸ್ತಿಗೆ ಪಾತ್ರರಾಗಿರುವ ತಮಗೆ ಚಂದ್ರಶೇಖರ ಪಾಲೆತ್ತಾಡಿ ಅಭಿನಂದನಾ ಸಮಿತಿ ಹಾಗೂ ಕನ್ನಡ ವಿಭಾಗ ಮುಂಬೈ ವಿಶ್ವವಿದ್ಯಾನಿಲಯದ ಸಂಯುಕ್ತ ಆಶ್ರಯದಲ್ಲಿ ಅಭಿನಂದನಾ ಸಮಾರಂಭ ಹಾಗೂ ಆಪ್ತಮಿತ ಗ್ರಂಥ 2017ರಲ್ಲಿ ಬಿಡುಗಡೆಯಾಗಿತ್ತು. ಕೃಷಿಕ ಕುಟುಂಬದಿಂದ ಬಂದಿರುವ ತಾವು ದಕ್ಷಿಣ ಕನ್ನಡ ಜಿಲ್ಲೆಯ ರೈತಪರ ಚಳವಳಿ, ಸಾಕ್ಷರತಾ ಆಂದೋಲನಗಳ ಮೂಲಕ ಪ್ರಗತಿಪರ ಚಳುವಳಿಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಬಂದವರು. ಸಂಪಾದಕೀಯದ ಮೂಲಕ ಜನತೆಗೆ ಮುಂದಿಡುವ ತಮಗೆ ಶ್ರೀಮಾತೆ ಮೂಕಾಂಬಿಕೆಯು ಸುದೀರ್ಘವಾದ ಆರೋಗ್ಯಭರಿತ ಆಯುಷ್ಯವನ್ನು ದಯಪಾಲಿಸಲಿ ಎಂದು ನಾವೆಲ್ಲರೂ ಪ್ರಾರ್ಥಿಸುವೆವು. ಧರ್ಮದರ್ಶಿ ಶ್ರೀ ಅನ್ನೀಶಿ ಶೆಟ್ಟಿ, ಪ್ರೆಸಿಡೆಂಟ್, ಶ್ರೀ ಜಗದೀಶ್ ಶೆಟ್ಟಿ ನಂದಿಕೂರು, ವೈಸ್ ಪ್ರೆಸಿಡೆಂಟ್, ಶ್ರೀ ಕೆ.ಎಂ. ಶೆಟ್ಟಿ, ವೈಸ್ ಪ್ರೆಸಿಡೆಂಟ್, ಶ್ರೀ ಸುರೇಶ್ ಎಸ್ ಕೋಟ್ಯಾನ್, ಜನರಲ್ ಸೆಕ್ರೆಟರಿ, ಶ್ರೀ ಶೇಖರ್ ದೇವಾಡಿಗ, ಟ್ರೆಜರರ್. ಸ್ಥಳ ಶ್ರೀ ಮೂಕಾಂಬಿಕಾ ದೇವಾಲಯ. ದಿನಾಂಕ 27/2/2022. ಥ್ಯಾಂಕ್ ಯು.
ಮೂಕಾಂಬಿಕಾ ದೇವಾಲಯ ಗನ್ಸೋಲಿ ಇದರ 19ನೇ ವಾರ್ಷಿಕ ಮಹೋತ್ಸವದ ಅಂಗವಾಗಿ ದಿನಾಂಕ 27/2/2022 ರವಿವಾರದಂದು ಆಯೋಜಿಸಲಾದ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಗುರುಸ್ವಾಮಿ ಶ್ರೀ ಪದ್ಮನಾಭ ಶೆಟ್ಟಿ ಇವರಿಗೆ ಅರ್ಪಿಸಿದ ಸನ್ಮಾನ ಪತ್ರ. ಪಾಪ ಕರ್ಮವೆಲ್ಲವ ಬಿಟ್ಟು ನಿನ್ನ ಮಡಿಮಾಲೆಯ ತೊಟ್ಟು ನಿನ್ನ ದಾಸನಾದೆ ಸ್ವಾಮಿ ಅಯ್ಯಪ್ಪ. ಸನ್ಮಾನ್ಯರೇ, ತಾವುಗಳು ಹತ್ತೂರು ನಾಗಲಾಡಿ ಕೀರ್ತಿಶೇಷ ಚಿನ್ನೇಶೆಟ್ಟಿ ಹಾಗೂ ಮುಲ್ಕಿ ಮಾನಂಪಾಡಿ ಗುತ್ತು ಕೀರ್ತಿಶೇಷ ಸುಂದರಿ ಶೆಟ್ಟಿ ದಂಪತಿಗಳ ಪುತ್ರನಾಗಿ ಜನಿಸಿ ನಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ತವರೂರಿನಲ್ಲಿ ಮುಗಿಸಿ ಪ್ರೌಢ ಶಿಕ್ಷಣವನ್ನು ಪ್ರೋಗ್ರೆಸಿವ್ ನೈಟ್ ಸ್ಕೂಲ್ ಮುಂಬೈನಿಂದ ಪಡೆದಿರಿ. ಸನ್ಮಾನ್ಯ ಉದ್ಯಮಿಗಳೇ, ಬಾಲ್ಯದಿಂದಲೇ ಸಾಧಕನಾಗಿ ಪ್ರತೀತಿಯನ್ನು ಪಡೆಯಬೇಕೆಂಬ ಹಂಬಲವನ್ನು ಹೊತ್ತುಕೊಂಡು ಶ್ರಮದಿಂದ ಸಾಧನೆ ಎಂಬ ನಾಣ್ಣುಡಿಯನ್ನು ಅನುಸರಿಸಿದ ತಾವುಗಳು ಹೋಟೆಲ್ ಕಾರ್ಮಿಕನಿಂದ ಹೋಟೆಲ್ ಮಾಲೀಕನಾಗುವ ಕನಸನ್ನು ನನಸಾಗಿಸುವಲ್ಲಿ ಸಫಲನೆನಿಸಿದಿರಿ. ನೈಬೊಂಬೈ ಹೋಟೆಲ್ ಉದ್ಯಮದಲ್ಲಿ ಮುನ್ಸೂಚನೆಯಲ್ಲಿರುವ ಉದ್ಯಮಿಗಳಲ್ಲಿ ಓರ್ವರಾದ ತಾವುಗಳು ಓರ್ವ ಕಲಾ ಪೋಷಕ ಮತ್ತು ಉದಾರ ದಾನಿಗಳು ಹೌದು. ಶ್ರೀ ಗುರುಸ್ವಾಮಿಗಳೇ, ಪ್ರತಿಷ್ಠಿತ ಬಂಟ ಮನೆತನದಲ್ಲಿ ಜನಿಸಿದ ತಾವುಗಳು ಬಾಲ್ಯದಿಂದಲೇ ಅಪರಿಮಿತ ದೈವಭಕ್ತರು. ಸನಾತನ ಹಿಂದೂ ಧಾರ್ಮಿಕತೆಯಲ್ಲಿ ಅಪರಿಮಿತ ವಿಶ್ವಾಸ ಹಾಗೂ ಭಕ್ತಿಯನ್ನು ಮೈಗೂಡಿಸಿಕೊಂಡು ತಾವುಗಳು ತುಳುನಾಡಿನ ದೇವರುಗಳ ಬಗ್ಗೆ ಗೌರವ ಭಕ್ತಿಯನ್ನು ಹೊಂದಿರುವಿರಿ. ಬಾಲ್ಯದಿಂದಲೇ ಶ್ರೀ ಧರ್ಮಶಾಸ್ತ್ರ ಮಹಿಮೆಗಳ ಬಗ್ಗೆ ಆಕರ್ಷಣೆ ಹೊಂದಿದ ತಾವುಗಳು ತೊಕ್ಕೊಟ್ಟು ಕ್ಷೇತ್ರದ ಧರ್ಮನ್ ಗುರು ಸ್ವಾಮಿಗಳ ಶುಭಹಸ್ತದಿಂದ ಮಾಲಾಧಾರಣೆಗೈದು ಶ್ರೀ ಶಾಸ್ತ್ರನ ಸನ್ನಿಧಾನಕ್ಕೆ ಪ್ರಥಮ ಯಾತ್ರೆಯನ್ನು ಆರಂಭಿಸಿದ್ದಿರಿ. ಭಕ್ತಿ ಹಾಗೂ ನಿಷ್ಠೆಯಿಂದ ಸತತವಾಗಿ 25 ಮಾಲಾಧಾರಣೆ ಧರಿಸಿ ಸ್ವಾಮಿಯ ದರ್ಶನಗೈದ ತಮಗೆ ಅಯ್ಯಪ್ಪನ ಅನುಗ್ರಹವಿದೆ ಎನ್ನುವಲ್ಲಿ ಎಳ್ಳಷ್ಟು ಸಂದೇಹವಿಲ್ಲ. ತಮ್ಮ ಶ್ರದ್ಧಾ ಭಕ್ತಿಗೆ ಮೆಚ್ಚಿ ತಮ್ಮನ್ನು ಹಲವು ಅಯ್ಯಪ್ಪ ಸಂಸ್ಥೆಗಳು ಸತ್ಕರಿಸಿವೆ. ಅವುಗಳಲ್ಲಿ ಅಪ್ಪಾಜಿ ಬೀಡು ಫೌಂಡೇಶನ್ ವರ್ಲಿ ಹಾಗೂ ಅಯ್ಯಪ್ಪ ಭಕ್ತ ವೃಂದ ಚಾರಿಟೇಬಲ್ ಟ್ರಸ್ಟ್ ನೆರೂಲ್ ದೊರೆತ ಸನ್ಮಾನಗಳು. ಸಹಸ್ರೇ, ಧರ್ಮಪತ್ನಿ ಸದ್ಗುಣಶೀಲೆ ಶ್ರೀಮತಿ ಭವಾನಿಯೊಂದಿಗಿನ ಸುಖಮಯ ದಾಂಪತ್ಯ ಜೀವನದೊಂದಿಗೆ ತಮ್ಮ ಮನೆತನವನ್ನು ಬೆಳಗಲು ಚಿರಂಜನ್ ಹಾಗೂ ರಾಜೇಶ್ ಎಂಬೆರಡು ಸುಪುತ್ರ ಕಣ್ಮಣಿಗಳು ಸಂಸಾರದ ಸವ್ಯನ್ನು ಅನುಭವಿಸುತ್ತಿರುವ ತಮಗೆ ತಮ್ಮ ಆರಾಧ್ಯ ದೇವರಾದ ಶ್ರೀ ಅಯ್ಯಪ್ಪ ಸ್ವಾಮಿ, ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಹಾಗೂ ಗನ್ಸೋಲಿ ಶ್ರೀ ಮೂಕಾಂಬಿಕಾ ಆರೋಗ್ಯ ಐಶ್ವರ್ಯ ಭಾಗ್ಯವನ್ನು ದಯಪಾಲಿಸಲೆಂದು ನಮ್ಮೆಲ್ಲರ ಪ್ರಾರ್ಥನೆ. ಧರ್ಮದರ್ಶಿ ಶ್ರೀ ಅಣ್ಣಿಸಿ ಶೆಟ್ಟಿ ಅಧ್ಯಕ್ಷರು. ನಾಲ್ಕು ತಿಂಗಳು ದುಮ್ಮು ನಮ್ಮ ಬ್ಯಾನರ್ ಪಾಡ್ದ ಈ ಮೂಜಿ ಗುರುಸ್ವಾಮಿನಗಲಿಗೆ ಸನ್ಮಾನ ಅಂದು ನಮ್ಮಂಜಿ ಪಂಪಿನ ಹಿರಿಯರು ಪಂಪಿನ ಗಾದ್ಯಂಡು ವೈಕಲ ಒಂಜಿ ದಿನ ಬರೋಡು ಅವು ದಿನ ಇನಿವತ್ತನ್ ಅಯ್ಯಪ್ಪನ ಮಹಾಪೂಜದನಿ ಮಲ್ಪುಚ್ಚಿತ್ತಿನ ಸನ್ಮಾನ ಅಪ್ಪನ ಈ ಜಾತ್ರೆದ ಸಂದರ್ಭಡು ನಿಗಲ್ಲ ಮಾತೆರನೇ ದೊಡ್ಡ ಮಲ್ಪನ ಭಾಗ್ಯ ನಂಗೆ ಒದಗದನು ಆಗಲೇನು ಗೌರವ ಸೋಯನ ಇನಿ ಈ ಸನ್ಮಾನನು ಮಲ್ತೊಂದುಲ್ಲ ಅವೇನು ಮಾತೆರ್ಲಗುಲು ಮೂಜಿ ಸ್ವಾಮಿಲ್ನಗುಲ್ಲ ಪೊರ್ಲುಡೆ ಸ್ವೀಕಾರ ಮಲ್ಪಡೊಂದು ವಿನಂತಿ. ನಮ್ಮ ತುಳುಟೊಂಜಿ ಗಾದಂಡುಗೆ ಈತ ಮಾತೆರ್ಲ ಪನ್ಪೆರು ಕೊಡುಗ ಇದಾನಿ ವಾದಾನಿ ದಾದೆನ ನಮ್ಮ ದಾನ ಅಲ್ಪೆರ ಸಾಧ್ಯ ಉಂಡು. ನಮ್ಮ ಅಪ್ಪನ ಬಂಜಿಡ್ದು ಭೂಮಿಗೆ ಬೂರ್ದಿನ ಆ ಒಂಜಿ ಪೊರ್ತು
ಆ ದೇವರು ನಮ್ಮ ಹಣೆಟ್ಟು ಬರೆದು ಕಡಪುಡ್ದೇರು ಇಂಚ ಮಲ್ಪಲ ಅಂದು ಆ ದೇವರನ್ನ ಇಚ್ಛೆ ಪ್ರಕಾರ ನಾವು ಮಲ್ಪನತ್ತಂದೆ ದಾನ ಮಲ್ಪರ ಮಾತೆರೆಗಳ ಮನಸ್ಸುಂಡು ಮಲ್ಲ ಏನೇನ ಮಾತೆರೆಗಳ ಮನಸ್ಸುಂಡು ಆಂಡ ನಮ್ಮ ಪುಟ್ಟೊಂದು ಬನ್ನೆ ಒಂದು ಇಂಚೆಂಚ ಪಡೆ ಒಂದು ಬೈದಂದು ಅವು ಏರೆಲ್ಲ ಗೊತ್ತಿಚ್ಚಿ ಅಂಚ ಹತ್ರ ಅದು ಯಾನ್ ಪನ್ಪೆ ನಮ್ಮ ಬಲತ ಕೈಟು ಕೊರಿಯಾಡ ಅವು ದತ್ತ ಕೈಗೂ ಗೊತ್ತಾಯಿರ ಬಲ್ಲಿಗೆ ಖಂಡಿತ ಯಾನ್ ಇದ ಮೊಟ್ಟ ಯಾನ್ ಐನೇ ಯಾನ್ ಮೇಂಟೈನ್ ಮಲ್ತೊಂದು ಬೈದನ್ ಪನ್ಪಿನಕ್ಕೋಸ್ಕರನೇ ಎಂಕ್ ಒಂಜಿ ವೇಳೆ ಇನ್ನಿತ ಕರ್ನಾಟಕ ರಾಜ್ಯೋತ್ಸವ ಬೈದನು ಒಂಜಿ ಅವು ರಡ್ನೇದಾದು ಎಕಡೆ ನಂದಿಗುರು ಜಗದೀಶ್ ಶೆಟ್ಟರ್ ಪಂಡೇರು ದೇವಸ್ಥಾನ ಅಂದು ಇದ ಮುಟ್ಟ ಒವ್ವೇ ಒಂಜಿ ದೇವಸ್ಥಾನ ಆವಡು ಏರು ಬತ್ತಂಡಲ್ಲ ಯಾನ್ ಎನನ್ ಆ ದೇವೇರು ಕಾಲಿ ಕೈಟ್ ಕಡಪುಡ್ಲೆಕ ಮಲ್ದಿಜೇರು ಅವು ಯಾನ್ ಕೊಡ್ತೀನಿ ಅತ್ತು ಆ ದೇವೇರು ಕೊರ್ಪಾದೀನಿ ಆ ಎನ್ನ ಅಪ್ಪೆ ಎನ್ನ ಎಂಕ್ ಜನ್ಮ ಕೊರ್ನ ಎನ್ನ ಅಪ್ಪಮ್ಮನ ಆ ಒಂಜಿ ಅಕ್ಕಲ್ನ ಮಾಲ್ದಿನ ಪುಣ್ಯದ ಫಲ ಅಂದು ಯಾನ್ ಪನ್ಪೆ ಐಡ್ದ ಹತ್ರ ಅದು ಯಾನ ಮೂಲ ತೆಯ್ತ್ ಮಲ ಪ್ರಶಸ್ತಿ ಗೆತ್ತೊಂದು ಮೂಲ ಎದುರು ಉಂತದ್ದು ಮಲ ಮಲ ಪಾತೆರ ಸಾಧ್ಯ ಯಾನ ಮಲ್ತೆ ದಾಲಜಿ ಐನು ನಮ್ಮ ಏಪ್ಪಲ ಮೇಂಟೈನ್ ಮಲ್ಪುಗ ಎರಡು ಸಾವಿರದ 2021 ರಾಜ್ಯೋತ್ಸವ ಪ್ರಶಸ್ತಿಕನ ಎಂಕ್ ಈ ಮೂಕಾಂಬಿಕೆನ ಪಡೆಟ್ಟು ಸನ್ಮಾನಗತನ ಭಾಗ್ಯ ಕೊರಿಯರ್ ನಿಕ್ಲೆ ಮಾತೆರೆಗ್ಲ ವಂದನೆ ತರತಕ್ಕವೆ ಇನ್ನು ಒಟ್ಟಿಗೂ ಏನದು 9 ವರ್ಷ ರಾಜ್ಯೋತ್ಸವ ಪ್ರಶಸ್ತಿ ನಮ್ಮ KD ಶೆಟ್ಟರಿಗೆ ತಂದರು ಅದೆಲ್ಲ ಇನ್ನು ಸನ್ಮಾನ ಗೋಷ್ಠಿ ಬಾರಿ ಖುಷಿ KD ಶೆಟ್ಟರಿಗೆ ಕೊನ್ನ ಹೆಡ್ಡನರ ಮನೆಗೆ ಸನ್ಮಾನ ಎಂಕ್ಲು ಸನ್ಮಾನ ಮತ ಪನ್ಪೋತಾರೆ ಪೂತ ಮಾಲೆಗಟ್ಟು ಭಾರತ ಬಲ್ಲು ಪೋಪುಂಡು ಅಂಜನೆ ಎಂಕ್ಲೊಂಜಿ ಸನ್ಮಾನ ಭಾರಿ ಖುಷಿ ವಿಚಾರ ಎನ್ನ ರಾಜ್ಯೋತ್ಸವ ಪ್ರಶಸ್ತಿದ ಈ ಸಂದರ್ಭ ಪಾತ್ರ ಪಾನರು ಕನ್ನ 30 ವರ್ಷದಿಂಚೆ ಮುಂಬೈದ ನೆಲಟ್ಟು ಮಹಾರಾಷ್ಟ್ರದ ಮನ್ನಡು ಕರ್ನಾಟಕ ಮಲ್ಲ ನಡತೊಂದು ಈ ಕರ್ನಾಟಕ ಮಲ್ಲ ನಡ ಪೆರಗು ನಿಖಿಲ್ ಪೂರ ಕಾರಣ ಕರ್ನಾಟಕ ಮಲ್ಲದ ಓದುಗರು ಈ ಕರ್ನಾಟಕ ಮಲ್ಲ ದೇರ್ತದು ಮಹಾರಾಷ್ಟ್ರದ ಮನ್ನಡನಿ ಕನ್ನಡ ಪೇಪರ್ 30 ವರ್ಷ ಆತಂಡು ಪನ್ಪುನ ಹೆಚ್ಚಿನ ಕಾರ್ಯಕ್ರಮ ಹಾಪುಂಡ ಐನ ದೆರೆತು ಬರ್ತಾರ ಇನ್ನು ಪೇಪರ್ ಒಂದು ನೆನಪು ದಿವಸ ಎಂಕ್ ಈ ಪ್ರಶಸ್ತಿನ ಕೊಡ್ತಾರೆ ಅವು ಎನ್ನ ಮುಂಬೈ ಕರ್ನಾಟಕ ಮಲ್ಲದ ಓದುಗರಿಗೆ ಸಂದರ್ಭದಲ್ಲಿ ಬಂದ ಪನ್ಪೇನು ನಿಗ್ಲೆ ಮಾತಾಡಿಲ್ಲ ನಾನು ಎನ್ನ ವಂದನೆ ಹೆಚ್ಚ ಪಾತ್ರಜಿ ಏನು ಏಕಲ ಪನ್ಪುಣ ಉಂಡು ಕೊಲ್ಲೂರು ಮೂಕಾಂಬಿಕೆ ಹೊಸ ಮುಂಬೈದಾಗಲಿ ಕೊಲ್ಲೂರು ದೇವಸ್ಥಾನಗಳು ಮೂಕಾಂಬಿಕೆ ಬೇರೆ ಪೋಡೊಂದು ಗಂಚಲಿ ಪೋಲೆ ದೇವಣ್ಣ ಗಂಚಲಿ ಪೊರ್ಲಿಗ ದೇವಸ್ಥಾನ ಉಂಟು ಪೊರ್ಲಿಗಳು ಉಚ್ಚಯ ನಡಪುಂಡು ಜಾತ್ರೆ ನಡಪುಂಡು ಆ ಜಾತ್ರೆ ನಮ್ಗೆ ಪೊರ್ಲುಟ್ಟುವಲ್ಲಿ ಈ ಪೊರ್ಲು ಹೊಸ ನಮ್ಗೆ ಊರಲ್ಲಿ ಕುಗ್ಗುಜಿ ಉಳ್ಳು ಗೊತ್ತುಂಡು ಜಾತ್ರೆ ಬಣ್ಣ ಇಂಚಿನ ಅದು ಏಕೊಂಜಿ ಗೌಜಿ ಗದ್ದಲು ತೊಟ್ಟೊಂಜಿ ಆತ ಗಲಾಟೆ ಹೊಸ ಅಂಚಿನ ಊರ ಈ ಮನ್ನಡು ಇನ್ನು ಮಟ್ಟ ಆತಜಿ ಇಂಚಿನ ನಮ್ಮ ಒಂದು ಆಶಯನು ನಮ್ಮ ಉಚ್ಚಯನು ಇಂಚಿನ ನಡಪದ ಪಂಪನ ದೊಡ್ಡ ಪಾತ್ರ ಒಟ್ಟು ಇಂದು ಸನ್ಮಾನ ಮಾಡ್ತಾನೆ ಮಾತ್ರ ವಂದನೆ. ನನ್ನ ದುಂಬುಗ್ಲ ಅಪ್ಪನ ಅನುಗ್ರಹ ಇತ್ತಂದ ಬೊಕ್ಕ ನಿಕೊನ್ನ ಆಶೀರ್ವಾದ ಇತ್ತಂದ ನಮ್ಮ ಉಂಡು ರೀತಿಯಲ್ಲಿ ಬತ್ತಿನ ಸಮಯಲ ಅಂಚನೆ ಜನನ ಕೊನ್ನ ಸೇವಾ ಮಲ್ತಂದಪ್ಪುವ ನಿಕೊನ್ನ ಬೊಕ್ಕ ದೇವೇರ್ನ ಆಶೀರ್ವಾದ ನಮ್ಮ ತರತ ನಿತ್ಯ ಉಪ್ಪಡ್ ಬಂದು ಯಾನ್ ರಡ್ಡು ಪಾತಿರ ವಿಳಂಬ ಕೊರಂಗೊಲ್ಲ ಈ ವೇದಿಕೆಯ ಸನ್ಮಾನಂದತ್ತು ಅವು ಅಪ್ಪನಲ್ಲ ಅಯ್ಯಪ್ಪನಲ್ಲ ಪ್ರಸಾದ ಮಂದಿಯನ್ನು ಸ್ವೀಕಾರ ಮಾಡಿದೆ ಅವು ಎನ್ನ ಪುಣ್ಯ ಈ ಕ್ಷೇತ್ರಡು ಆ ಗುರುಸ್ವಾಮಿ ಅದು ಸೇವೆ ಮಲ್ಪುನ ಭಾಗ್ಯದಿಗಿನ ಅವು ಎನ್ನ ಪೂರ್ವಜನ್ಮ ಎನ್ನ ಅಪ್ಪೆಮ್ಮೆ ಮಲ್ದಿನ ಎಡ್ಡೆ ಪುಣ್ಯದ ಫಲವಟ ಎಂಕ ಈ ಸನ್ನಿಧಾನಡು ಆ ಸೇವೆ ಮಲ್ಪುನ ಭಾಗ್ಯದಿಗಿನ ನಾನು ಪನ್ನೊಂದು ಇಚ್ಛೆ ಪಡುವೆ ದೇವರನ ಸನ್ನಿಧಾನಡು ಇನಿ ಸಾಧಕರಿಗೆ ಸನ್ಮಾನ ಮಲ್ದಿನ ಚಿತ್ತಿನ ಭಾರಿ ಒಂಜಿ ಸಂತೋಷ ಖುಷಿ ಆಪುಂಡು ಅಕಲಿಗೆ ಮಾತ ಇಂಚೆನೆ ಎಡ್ಡೆಡ್ಡೆ ಕೆಲಸ ಮಲ್ಪನ ಚಿತ್ತಿನ ಅನುಗ್ರಹ ಪರಮಾತ್ಮೆ ಕೊರಡು ನಮ್ಮ ಪೂರ ಒಟ್ಟುಗಾತ ಅಂಚನೆ ನನಲ ದುಂಬುಗುಲ ದೇವರು ಇಂಚನೆ ಮುಂದೇರಿಸಾಡು ದಯಬಂದ ಮೊಕ್ಕಲ್ನೆದುರು ಅನ್ಯನ್ನಾಡು ರಮೇಶ್ ಅಣ್ಣಾಡು KD ಶೆಟ್ರಾಡು ಮೊಕ್ಕಲ್ನೆದುರು ಎಂಕುಲು ಆತು ಪಾತ್ರಲಾಗ ದಯಬಂದಾಗ ಯಾನು 1 ವರ್ಷದ ಬಾಲೆ ಚೇರ್ಮನ್ 1 ವರ್ಷ ಹಿಂಗೆ ಮಾತ್ರ
ಅಂಡಲ ಸರ್ಟಿಫಿಕೇಟ್ ಇಂಗ್ಲ ಚೇರ್ಮನ್ ಉಂಡು ಮಾತ ಪುರುಳು ನಡತೊಂದುಂಡು ಇಂಚಿನ ಸನ್ಮಾನ ಒಣವ ದೇವನ ಈ ನೆಟ್ಟು ಜಾಗರ ನಡತೊಂದು ಬರೋಡು ಇಂಚಿನ ಸಾಧಕರು ನಿವಾತ ಪುಟ್ಟದು ಬರೋಡು ಯುವಕರು ದುಂಬು ಬರೋಡು ಯುವಕರು ಇತರಕ್ಕೂ ನಮ್ಮ ಹಿರಿಯರ ಮಕ್ಕಳನ್ನ ಒಂಥರ ಯುವಕರು ಈ ಮೆದ್ದು ಸಂಸ್ಥೆಯನ್ನು ನಡಪೊಂದು ಪಾಡಾಪಡು ಅಂಚ ಮಾತಿರ್ಲ ದುಂಬತ್ತದ ಪುರುಳು ಈ ಸಂಸ್ಥೆಯನ್ನು ಕಟ್ಟಿದನ ನಮ್ಮ ಹಿರಿಯರ ಕಟ್ಟಿದನ ಸಂಸ್ಥೆಯನ್ನು ದುಂಬಪತ್ತ ಯುವಕರು ದುಂಬಾರು ಇನಿ ಖುಷಿ ಆಪಡು ಮಹಿಳೆಯರು ಬೇರೆ ಸಂಖ್ಯೆ ಸೇರ್ತಾರೆ ಬೇರೆ ಪುರುಳಾಪಡು ಮಹಿಳೆಯರು ದುಂಬತ್ತನ ಈ ಕಾರ್ಯಕ್ರಮಗಳು ಪುರುಳಾಪ ಅಂಚನೆ ನಮ್ಮ ಈ ಅಯ್ಯಪ್ಪನ ಭಕ್ತರಿಗೆ ನಮ್ಮ ಸ್ವಾಮಿ ನಕಲಿಗೆ ಸನ್ಮಾನ ಅಂಡು ವಿಶೇಷವಾದ ಹೆಂಗೆ ಭಾರಿ ಖುಷಿ ಆಪಡು ದಿನೇಶ್ ಶೆಟ್ಟರು ದಯವಿಟ್ಟು ವೇದಿಕೆ ಬರ್ತದೆ ನಮ್ಮ ಅಧ್ಯಕ್ಷರು ಒಂಜಿ ಪುಷ್ಪ ಗೌರವವನ್ನು ಸ್ವೀಕಾರ ಮಲ್ಪಡಂದು ನಾನು ಎರಡು ವಿನಂತಿ ಮಲ್ಪನು वैसे अपना 19वां यात्रा महोत्सव का संदर्भ में पिछले 5 दिन से यहाँ ಪ್ರಸಂಗದೊಟ್ಟಿಗೂ ನನ್ನ ಪ್ರದರ್ಶನ ಅವರುಂಡು ಇನ್ನಿತ ಈ ಒಂದು ಗೋದಾವರಿ ಲಗ್ನ ಬಯದ ಪಡ್ತೋಡು ಆಯ್ನಂಚಿನ ಧಾರ್ಮಿಕ ಸಭೆತ ಇನ್ನಿತ ವೇದಿಕೆಡು ಉಪಸ್ಥಿತರಿದ್ದರಂಚಿನ ವೇದಿಕೆದ ಇನ್ನು ನಮಗೆ ಮಾತರಿಗಳ ಭಕ್ತರ್ನೆಲ್ಲ ದೇವರನ್ನೆಲ್ಲ ಮಧ್ಯದ ಶ್ರದ್ಧಾ ಭಕ್ತಿ ಹೆಂಚಿನ ಮನಪಿನ ಮಾರ್ಗದರ್ಶನ ಕೊಡ್ರೆ ಬೈದರು ನಮ್ಮನ ದೇವಸ್ಥಾನದ ಪ್ರಧಾನ ಅರ್ಚಕರಾಯನ ಗುರುಪ್ರಸಾದ ಭಟ್ರು ಅಂಚನೆ ಇನ್ನಿತ ವೇದಿಕೆಗೆ ಆರು ಅತಿಥ್ಯತ್ತು ನಮ್ಮ ರಡ್ಡು ಮೂಜಿ ಕ್ಷೇತ್ರ ಉಂಡು ಅಂಚನೆ ಶನೀಶ್ವರ ದೇವಸ್ಥಾನದ ಅಧ್ಯಕ್ಷರಾಯನಂಚಿನ ಧರ್ಮದರ್ಶಿ ರಮೇಶ್ ಪೂಜಾರರು ಅಂಚನೆ ಮಹಾಗಣಪತಿ ಅಯ್ಯಪ್ಪ ದುರ್ಗಾದೇವಿ ದೇವಸ್ಥಾನದ ಅಧ್ಯಕ್ಷರಾಯನಂಚಿನ ರವಿವಾರ ಸಟ್ರು ಇನ್ನಿತ ವೇದಿಕೆಗೆ ಅಪ್ಪನ ಪ್ರಸಾದ ರೂಪದ ಮಾನಾದಿಗೇನು ಆ ಸನ್ಮಾನ ಪಡೆಯುವ ಬೈದಂಚಿನ ಈ ದೇವಸ್ಥಾನದಲ್ಲಿ ಮಲ್ಲ ಪಿಲ್ಲರಿಂದ ಪನಲೇಡೇನು ಆ ಕುಸುಮಾಗರ ಸೆಟ್ರು ಅಂಚನೆ ಇನ್ನಿತ ಅತಿಥಿಯಾದ ಬೈದರು ಶ್ಯಾಮನ್ ಸೆಟ್ರು ಅಂಚನೆ ಮುಕ್ಕೊಂಜಿ ಮಾನಾದಿಗೇನು ಪಡೆಯುವ ಬೈದಂಚಿನ ಕರ್ನಾಟಕ ಮಲ್ಲ ಪತ್ರಿಕದ ನೆತ್ತ ಸಂಪಾದಕರಂಚಿನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆಯನಂಚಿನ ಚಂದ್ರಶೇಖರ್ ಪಾಲತಾಡಿ ಅಂಚನೆ ಅಯ್ಯಪ್ಪ ಸೇವಾ ಸಮಿತಿ ನೇರಲ್ದ ಅಧ್ಯಕ್ಷರೇನಂಚಿನ ಪ್ರಭಾಕರ್ ಹೆಗ್ಡರು ನಮ್ಮ ದೇವಸ್ಥಾನದ ಕೇಟ್ರಸ್ಥ ಅಂಚನೆ ಡೆಕೋರೇಷನ್ದ ಮಹತ ಸತೀಶ್ ಕೇಟ್ರಸ್ಥ ಮಾಲಕರಂಜಿನ ಸತೀಶ್ ಸೆಟ್ರು ಅಂಚನೆ ಖ್ಯಾತ ಉದ್ಯಮಿಯಾದ ಮಾಪ ಸುರೇಶ್ ಪಣದೆ ಪುದರ್ ಪಡೆಯಂಚಿನ ಸುರೇಶ್ ಶೆಟ್ರು ಮಾಪೆ ಅಂಚನೆ ಎಡ್ಡ ಉದ್ಯಮಿಯಂಚಿನ ಮೋಹನ್ ಶೆಟ್ರು ಮಜ್ಜಾರು ನಮ್ಮ ದೇವಸ್ಥಾನನೇ ಯುವ ವಿಭಾಗದ ಎಡ್ಡ ಒಂದು ಕಾರ್ಯಕರ್ತೆಯಂಚಿನ ಸಂತೋಷ್ ಅವರ್ ಶೆಟ್ಟಿ ಅಂಚನೆ ನಮ್ಮಕ್ಕೆ ತೀರ ಪರಿಸ್ಥಿತಿ ಹೋಟೆಲ್ ಉದ್ಯಮಡು ಖ್ಯಾತ ಎಡ್ಡ ಸ್ಥಾನ ಪಡೆಯಂಚಿನ ಕರಿಯಣ್ಣ ಶೆಟ್ರು ಹೆಣ್ಣೊಟ್ಟು ಗೊತ್ತು ಅಂಚನೆ ನಮ್ಮ ದೇವಸ್ಥಾನದ ಕೂಡನಾಳು ಸನ್ಮಾನ ಪಡೆಯಲು ಬಯಸಿನ ಸನ್ಮಾನ ಪಡೆಯಂಚಿನ ಒಂದು 27 ವರ್ಷದಿಂಚಿ ಮಾನವರಣ ಮಲ್ತಂದು ನಮ್ಮನ ದೇವಸ್ಥಾನದ 13 ವರ್ಷದಿಂಚಿ ಗುರುಸ್ವಾಮಿ ಅದು ಇತ್ತಿನಂಚಿನ ನಮ್ಮ ಪದ್ಮನಾಭ್ ಗುರುಸ್ವಾಮಿ ಅಂಚನೆ ಬುಕ್ಕೊಂಜಿ वो अपना
ಧರ್ಮೇಂದ್ರ ಗುರುಸ್ವಾಮಿ ಮೂಕಾಂಬಿಕಾ अय्यप्प चैरिटेबल ट्रस्ट का वो ट्रेजरर है। बहुत अच्छे तरीके से काम निभाने वाला स्वामी जी है ಧರ್ಮೇಂದ್ರ ಗುರುಸ್ವಾಮಿ ಅಂತಾನೆ ನಮ್ಮರಿ ಮುಲ್ಪ ಮಾನವದೇವಿನ ಪಡೆಯಂಚಿನ ನಮ್ಮ ಕಿಶೋರ್ ಶೆಟ್ರು ನಮ್ಮ ತುಳು ಕನ್ನಡ ಒಂದು ಗಾದ್ಯಂಡು ಎಲೆ ಮರೆ ಕಾಯಿ ಅಂತ ಬಂದದು ಎಲೆ ಮರೆ ಕಾಯಿಯಿಂದ ಎಲೆ ಮಾತ್ರ ತೋಜಿ ಕಾಯಿ ತೋಜಿ ಅವರು ಪ್ರತಿಯೊಂದು ಕೆಲಸಲ ಪರಾರ್ದಂಥದ್ದು ಬಾರಿ ಪುರ್ಲರು ಮಾಡ್ತಂತೀರಿ ನಮ್ಮ ಪೂರ್ಣ ವರ್ಷರು ಕೊರೋನಾದ ಬಾರಿ ಸೀರಿಯಸ್ ಅಂಶ ಮಾಡು ನಂಗೆ ವ್ಯಾಕ್ಸಿನ್ ತಿಕ್ಕೊಂಡತ್ತಿದ್ವಿ 1,000 ರೂಪಾಯಿ ಕೊಡ್ದಲ್ಲ ಅಪ್ಪೋದು ಲೈನ್ ತಗೊಂಡಲ್ಲ 2 ದಿನ ಲೈನ್ ತಗೊಂಡು ಪರಬಾರ್ದು ಅಂತೀನಿ ಸಮಯ ಇತ್ತು ಆ ಸಮಯ ಕಮ್ಮಿಗಳಲ್ಲಿ 500 ಜನಕ್ಕೆ ಮುಲ್ಪ ನಮ್ಮ ಉನ್ನತ ಸಹಾಯನ ತಯಾರು ಮಾಡ್ತಿದ್ವಿ ಆದರೆ ಬಾರಿ ಪುರ್ಲರು ವ್ಯಾಕ್ಸಿನ್ ಅಡಗ ರಡ್ಡ ಲಗ್ಜರಿ ಬಸ್ಸಟ್ಟ ಲತ್ತೊಂದು ಅಲ್ಪ ಚಹಾ ಬಿಸ್ಕೆಟ್ ಕೊಡ್ಬೋದು ಆ ವ್ಯಾಕ್ಸಿನ್ ಕಡೆ ದಪ್ಪದು ಕೊಡ್ತಾರೆ ನೆಲ್ಪದ್ದು ಕೊಡ್ತಾರೆ ನಂದು ನಮ್ಮ ಕಿಶೋರ್ ಶೆಟ್ರು ಅರೇನು ಇನಿ ಬಾರಿ ಅರ್ಥಪೂರ್ಣವಾಗಿ ನಮ್ಮ ಸನ್ಮಾನ ಮಲ್ಪಡ್ತಾನೆ ಇನ್ನು ಮಲ್ತದೆ ಅಂತಾನೆ ಬುಕ್ಕೊಂದು ನಮ್ಮ ಸತೀಶ್ ಪೂಜಾರ್ಲು ಗುರುಸ್ವಾಮಿ ಮೇಲ 13ನೇ ವರ್ಷದಿಂಚೆ ಮಾನವನ ಮಲ್ತದೆ ಅವತ್ತಂದ ನಮ್ಮ ಈ ದೇವಸ್ಥಾನದ ಪ್ರತಿಯೊಂದು ಕೆಲಸಗಳ ಸಹಭಾಗಿಯಾದ ಪ್ರತಿಯೊಂದು ಕೆಲಸಗಳ ಇಂಚಿನ ಸತೀಶನ್ನ ಇಂಚಿನ ಕೆಲಸ ಅವರು ಬಂದ ಅವ್ರು ಖಂಡಿತ ಮಲ್ತುಕೊಡ್ಬೇಕು ಅಂಚಿನ ಸತೀಶ್ ಪೂಜಾರ್ಲು ಅಂತಾನೆ ನಮ್ಮ ದೇವಸ್ಥಾನದ ಉಪಾಧ್ಯಕ್ಷರಾದ ಇಂಚಿನ ಜಗದೀಶ್ ಶೆಟ್ರು ನಂದಕೂರ್ ಕೊಟ್ಟಿಯಂ ಶೆಟ್ರು ಸುರೇಶ್ ಕೋಟೆ ಜನರಲ್ ಸೆಕ್ರೆಟರಿ ಭಾಸ್ಕರಂ ಶೆಟ್ಟಿ ತಾರಪೇಟೆ ಗೊತ್ತು ಶೇಖರ್ ದೇವಡಿಗ ಅಂಜನೆ ದಪ್ಪನ ಗೊತ್ತು ಚಂದ್ರ ಶೆಟ್ಟಿ ದೇವಸ್ಥಾನ ಮಹಿಳಾ ವಿಭಾಗದ ಮಾತ ಮಹಿಳೆಯರು ಯುವ ವಿಭಾಗದ ಮಾತ ಯೂತ್ ವಿಂಗದ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಮಹಿಳಾ ವಿಂಗದ ಅಧ್ಯಕ್ಷರು ಉಪಾಧ್ಯಕ್ಷರು ಅಂಜನೆ ದೇವಸ್ಥಾನದ ಮಾತ ಕರ್ಮಾಚಾರ್ಯರು ದೇವಸ್ಥಾನದ ಅರ್ಚಕರಂತ ಪ್ರಧಾನ ಅರ್ಚಕರು ನಮ್ಮ ಉಲ್ಲೇರ ವೇದಿಕೆಯರು ಗುರುಪ್ರಸಾದ್ ಭಟ್ರು ಸಹ ಅರ್ಚಕರು ದೇವಸ್ಥಾನದ ಮಾತ ಸದಸ್ಯರು ಮತ್ತು ಸೇರಿದ ಮಾತ ಭಗವದ್ಭಕ್ತರು ಈ ಕ್ಷೇತ್ರವು ಪ್ರತ್ಯಕ್ಷವಾದ ಪರೋಕ್ಷವಾದ ಪ್ರತಿಯೊಂದು ರೂಪಲ್ಲ ನನಗೆ ಮಾರ್ಗದರ್ಶನ ಅಂತ ಸಹಾಯ ಕೊಡ್ತೀನಿ ಜನ ಮಾತ ಮಹನೀಯರು ಪತ್ರಿಕಾ ಮಾಧ್ಯಮಗಳು ಸೇರಿದ ಮಾತ್ರಗಳ ಎನ್ನ ಉಡಲಿಂಗಿನ ಪ್ರೀತಿದ ಸೋಲ್ಮೇನ ಸಂದವೇನು ಮಾತ ವೇದಿಕೆಡು ಒಂದು ಗಾದ್ಯಂಡು ನಮ್ಮ ಕರ್ಮನು ಗಾನ ಕೊಡಿ ನೀಡ್ಬೇಕ ಪೂರ 4 ಸರ್ತಿ ರಸಗೆತ್ತಿ ನೋಡ್ಬೇಕ ಬೊಕ್ಕಲ್ಲ ಕಾಲು ಹೊರಿನ ಕುಜಂಟಿ ಮಾತ್ರ ಅಂಚನೆ ಒಂದು ಸಭಾಧ್ಯಕ್ಷರು ಬಂದಾಗ ಒಂದು ವೇದಿಕೆಡು ಆ ಕುಜಂಟಿನ ಪುಂಟದ ಐತ ರಸಗೊಪ್ಪಡ ಅಂಚಿನ ಅರೆ ಲಾಸ್ಟ್ ಹೊರಿನು ಕುಜಂಟಿನ ಪುಂಟದ ರಸಗೊಪ್ಪನ ಅಂಚ ಇನಿ ನಮ್ಮ ಬಾರಿ ಪನ್ನರ ಸಂತೋಷ ಆಪುಂಡು 2 ವರ್ಷಗಳು ನಂಗೆ ಈ ಕೊರೋನಾದ ಒಂದರ ಮುಲ್ಪ ಯಕ್ಷಗಾನ ಹಾಡು ಅಥವಾ ಒಂದು ಸಭಾ ಕಾರ್ಯಕ್ರಮ ಆಪಿನಂಚಿನ ಅವಕಾಶ ತಿಕ್ಕದಿಜಿ ಇವರು ಎಂಚಿನ ಹಾಡು ಆನೆ ಅಂಕಲು ಮೀಟಿಂಗ್ ತೀರ್ಮಾನ ಎಂಚಿನ ಹಾಡು ಇವರು ಆಟಲ ಮಲ್ಪೋಡು ಐನಿಂತ ಜಾತ್ರೆ ಮಲ್ಪೋಡು ಸಭಾ ಕಾರ್ಯಕ್ರಮ ಮಲ್ಪೋಡು ನಮ್ಮ ಅಂತಾದ ಅವೇನು ಈ ಸರ್ತಿ ಮಲ್ಪೋಡು ಅಪ್ಪ ಉನ್ನಾಳ ಪಂಪು ಎಂಜಿ ಪಾತ್ರೆ ಕೊಡ್ದು ಅವೇನ ಕೂಡ ಎಂಕಲು ತೀರ್ಮಾನಕ್ಕೆ ತಂದು ಇನಿ ಬಾರಿ ಪುರ್ಲರು ಅಪ್ಪ ಎಂಕಲಿಗೆ ಈ ಕಾರ್ಯಕ್ರಮ ಮಲ್ಪೋಡು ಅವಕಾಶ ಕೊಡ್ತೀರಿ ಇತ್ತೆ ನಮ್ಮ ಭಾರತ ದೇಶ ಬಂದಾಗ ಸನಾತನ ಧರ್ಮದ ಮಾತ ಭಾಷೆಲ ಮಾತ ಧರ್ಮಲ ಮಾತನ್ನು ಒಟ್ಟುಬಾರ್ದು ಒಟ್ಟಿಗೆ ಒಗ್ಗಟ್ಟು ಪೋಪಿನಂಚಿನ ಆ ಒಂದು ದೇಶ ಬಂದಾಗ ಭಾರತ ದೇಶ ಆಯ್ತ ಒಟ್ಟಿಗೆ ಮಾತ ದೇಶದಲ್ಲ ದೇವರನ್ನ ಕೋನಲ ನಮ್ಮ ಭಾರತ ದೇಶ ಅಂತ ಬಂದವರ ಭಾರಿ ಸಂತೋಷ ಅಪ್ಪನ ಮುಲ್ಪ ನಮ್ಮ ಓಲ ಪುಟ್ಟಾಡು ಓಲ ಒಂದು ಮಲ್ಪಾಡು ನಮ್ಮ ಆ ಜನ್ಮಭೂಮಿ ಹಿಡಿದು ಕರ್ಮ
ಕೃಷಿಕರು ಸಂತೋಷ ಆ ದೇಶಡು ಸಂತೋಷ ಇಟ್ಕೊಂಡು ಯಾರ ಕಾಡ ಲಕ್ಕದೆ